ಹಾಯ್ ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಅವರು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್. ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಹೈಡಲ್ಲಿ ಇರಬೇಡಿ, ಬಂದು ಕಮೆಂಟ್ ಮಾಡಿ, ಲೈವಿಗೆ ಬಂದು ಜಾಯಿನ್ ಆಗಿ. ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕವಿತಾ ಕೂರ್ಗ್ ಚಾನಲ್ ಹಾಯ್ ಸಿಸ್, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕವಿತಾ ಸಿಸ್. ಕಾಫಿ ಆಯ್ತಾ ನಿಮ್ಮದು ಕವಿತಾ ಸಿಸ್? ಸಂಧ್ಯಾ ಬೈಲಾಗ್ಸ್ ಇದ್ರು. ಹಾಯ್ ಸಂಧ್ಯಾ ಸಿಸ್, ಹೇಗಿದ್ದೀರಾ? ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. 3 ಲೈಕ್ಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪಟ ಕನ್ನಡತಿಯವರು ಬಂದರು. ಸಾರಿ ಮೆಸೇಜ್ ಎಲ್ಲ ಡಿಲೀಟ್ ಆಗ್ತಾ ಇದೆ. ಸಾರಿ. ಅಪ್ಪಟ ಕನ್ನಡತಿ ಅಮೃತ ಅವರು. ಸಂಧ್ಯಾ ಬಾಯಿ ಸಿಸ್, ಸಾರಿ, ನಿಮ್ಮದು ಮೆಸೇಜ್ ನನ್ನ ಕೈಯಿಂದ ಡಿಲೀಟ್ ಆಯಿತು. ಸಾರಿ ಸಿಸ್. ಕವಿತಾ ಕೋಲ್ ಚಾನಲ್ ಕಾಫಿ ಆಯಿತು ಸಿಸ್, ನಿಮ್ದು ಆಯಿತಾ? ನಂದು ಕೂಡ ಆಯಿತು ಸಿಸ್, ಕಾಫಿ ಆಯಿತು. ನಮ್ಗೆ ಇವತ್ತು ಬಟಾಟ ಪೋವಾ ತಿಂಡಿ. ಸಾರಿ ಸಂಧ್ಯಾ ಬಾಯ್ ಸಿಸ್, ನಿಮ್ಮದು ಮೆಸೇಜ್ ಡಿಲೀಟ್ ಆಯಿತು. ಸಾರಿ. ಓಕೆ ಬ್ಲೂ ಕೊಡ್ತೇನೆ ಸಿಸ್, 1 ನಿಮಿಷ ಕೊಡ್ತೇನೆ. ಪ್ರಾಬ್ಲಮ್ ಆಗ್ತಾ ಇದೆ ಸಿಸ್, ಗೊತ್ತಾಗ್ತಾ ಇಲ್ಲ. 1 ನಿಮಿಷ ಕೊಡ್ತೇನೆ. ಓಕೆ, ಕೊಟ್ಟೆ ಸಿಸ್. ಸಂಧ್ಯಾ ಸಿಸ್ ನೋಡಿ ಅಂತ ಈಗ ಮೆಸೇಜ್ ಮಾಡಿ ಅಂತೆ, ಕಮೆಂಟ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಅಪ್ಪಟ ಕನ್ನಡತಿಯವರೇ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಸಂಧ್ಯಾ ಬಾಯ್ ಸಿಸ್ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರದ್ದು ಕಾಫಿ ಆಯಿತಾ ನಿಮ್ಮದು? ಹತ್ತು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಸಿಸ್. ನೋಡಿ, ಸಂಧ್ಯಾ ಸಿಸ್ಗೆ 10 ಕೊಡ್ಬೇಕಂತೆ, 10 ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ. SS ಲಾಗ್ಸ್ ಅವ್ರು ಬಂದರು. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಿಸ್, ವೆಲ್ಕಮ್ ಟು ಮೈ ಲೈವ್. ನೋಡಿ ಸಿಸ್, ನಿಮಗೆ ಬ್ಲೂ ಕೊಟ್ಟಿದ್ದೇನೆ ನೋಡಿ. SS ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್. ಗುಡ್ ಮಾರ್ನಿಂಗ್ ಸಿಸ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಸಿಸ್. ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ ನಿಮ್ಮದು? ಎಲ್ಲರದ್ದು ಕಾಫಿ ಆಯ್ತಾ? ಏನು ತಿಂಡಿ ಮಾಡಿದ್ದೀರಾ ಎಲ್ಲರೂ? ಥ್ಯಾಂಕ್ಸ್ ಸೋ ಮಚ್ ಸಿಸ್. ಕವಿತಾ ಸಂಧ್ಯಾ ಇವರ ಚಾನಲ್ಗೆ ಹೋಗಿ ಗಿಫ್ಟ್ ಕೊಟ್ಟಿದ್ದೇನೆ ನೋಡಿ. ಸಂಧ್ಯಾ ಸಿಸ್, ಕವಿತಾ ಸಿಸ್ ನಿಮ್ಮ ಚಾನಲ್ಗೆ ಹೋಗಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ. ಅವರಿಗೆ ಮತ್ತೆ ರಿಟರ್ನ್ ಮಾಡಿ ನೀವು ನೋಡಿ. ನೀವು ಬೇರೆ ಚಾನಲ್ಗೆ ಹೋದರೆ ಅವರ ಚಾನಲ್ಗೆ ಒಂದು ಕಮೆಂಟ್ ಹಾಕಿಬಿಡಿ, ಆಗ ನಿಮಗೆ ಅವರು ರಿಟರ್ನ್ ಮಾಡ್ತಾರೆ. SS ಲಾಗ್ಸ್ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಪ್ಪಟ ಕನ್ನಡತಿ ಅಮೃತ ಅವರು SS ಲಾಗ್ಸ್ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋ ಕಾಫಿ ನೋ ಟೀ ಸಿಸ್. ಯಾಕೆ ಸಿಸ್, ಏನಾಯಿತು? ಯಾಕೆ ಕಾಫಿ ಆಗಲಿಲ್ಲ? ಕುಡಿಯುವುದಿಲ್ವಾ ನೀವು ಕಾಫಿ ಟೀ ಎಲ್ಲ? ನೋಡಿ, ಒಬ್ಬರು ಕನೆಕ್ಟ್ ಆಗಿ ನೋಡಿ. ಲೈವ್ಗೆ ಲೈಕ್ ಕೊಡದವರು ಲೈಕ್ ಕೊಡಿ.
ಸಂಧ್ಯಾ ಸಿಸ್, ಕವಿತಾ ಸಿಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ಮತ್ತೆ ರಿಟರ್ನ್ ಮಾಡಿ. ಅಪ್ಪಟ ನಾನು SS ಗಿಫ್ಟ್ ಡನ್, ರಿಟರ್ನ್ ಮಾಡಿ ಸಿಸ್. SS ಲಾಗ್ಸ್ ಅವರೇ ನಿಮಗೆ ಅಪ್ಪಟ ಕನ್ನಡದವರು ಗಿಫ್ಟ್ ಕೊಟ್ಟಿದ್ದಾರಂತೆ, ಮತ್ತೆ ರಿಟರ್ನ್ ಮಾಡಿ. ಅಮೃತ ಸಿಸ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ SS ಲಾಗ್ಸ್ ಅವರು. ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. SS ಲಾಗ್ಸ್, ಕವಿತಾ ಕೂರ್ಗ್ ಚಾನಲ್ ಅಂತ SS ಲಾಗ್ಸ್ ಅಂತ ಹೇಳ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಅವರ ಚಾನಲ್ಗೆ ಹೋಗಿ ಒಂದು ವಿಡಿಯೋಗೆ ಇಲ್ಲದೆ ಶಾರ್ಟ್ಸ್ಗೆ ಕಮೆಂಟ್ ಮಾಡಿಬಿಡಿ, ಆಗ ನಿಮಗೆ ಅವರು ರಿಟರ್ನ್ ಮಾಡ್ತಾರೆ. ಥ್ಯಾಂಕ್ಸ್ ಅಮೃತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಅಮೃತ ಸಿಸ್ ಅಂತ SS ಲಾಗ್ಸ್ ಅವರು ಹೇಳ್ತಾ ಇದ್ದಾರೆ. ಕವಿತಾ ಕೂರ್ಗ್ ಚಾನಲ್ ಅವರು ಹೇಳ್ತಾ ಇದ್ದಾರೆ, SS ಲಾಗ್ಸ್ ಅವರ ಚಾನಲ್ಗೆ ಹೋಗಿ ಗಿಫ್ಟ್ ಕೊಟ್ಟಿದ್ದೇನೆ, ರಿಟರ್ನ್ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕವಿತಾ ಸಿಸ್ ಹೇಳ್ತಾ ಇದ್ದಾರೆ, SS ಅವರೇ ನಿಮಗೆ ಕವಿತಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ನೀವು ಮತ್ತೆ ರಿಟರ್ನ್ ಮಾಡಿ ಅವರಿಗೆ. ನನಗೆ ಯಾರು ಕನೆಕ್ಟ್ ಆಗಲಿಲ್ಲ, ಅವರು ಕನೆಕ್ಟ್ ಆಗಿ ನನ್ನ ಚಾನೆಲ್ಗೆ ಹೋಗಿ ಒಂದು ಕಮೆಂಟ್ ಹಾಕಿಬಿಡಿ, ಮತ್ತು ನಾನು ನಿಮಗೆ ಕನೆಕ್ಟ್ ಆಗ್ತೇನೆ. ಸಂಧ್ಯಾ ಸಿಸ್ ನಿಮ್ಮದು ಬ್ಲೂ ಕೊಟ್ಟಿದ್ದೇನೆ ನಾನು, ನೀವು ಇದ್ದೀರ ಅಂತ ಗೊತ್ತಿಲ್ಲ. ನಮ್ಮದು 2 ಸಲ ಸ್ವಲ್ಪ ಪ್ರಾಬ್ಲಮ್ ಆಯಿತು, ನಿಮ್ಮದು ಮೆಸೇಜ್ ಎಲ್ಲ ಡಿಲೀಟ್ ಆಗೋಯಿತು. ನಾನು ಯಾವುದೇ ಇದು ಕ್ಲಿಕ್ ಮಾಡಿದೆ ಅಲ್ಲಿ, ಹಾಗೆ ಮೆಸೇಜ್ ಎಲ್ಲ ಡಿಲೀಟ್ ಆಗಿ, ಸಾರಿ ಸಿಸ್. ಕವಿತಾ ಸಿಸ್ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಕವಿತಾ ಸಿಸ್ ನಿಮಗೆ SS ಲಾಗ್ಸ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ, ರಿಟರ್ನ್ ಮಾಡಿ ಆಯಿತಾ. ಯಾರು ಗಿಫ್ಟ್ ಕೊಡೋದಾದರೂ ಚಾನಲ್ಗೆ ಹೋಗಿ ವಿಡಿಯೋ ಸ್ವಲ್ಪ ನೋಡಿ ಗಿಫ್ಟ್ ಕೊಡಿ. ಹೌದೌದು, ಕವಿತಾ ಸಿಸ್ ಹೇಳ್ತಾ ಇದ್ದಾರೆ, ಯಾರು ಗಿಫ್ಟ್ ಕೊಟ್ಟರು ಒಂದು ವಿಡಿಯೋ ನೋಡಿ, ವಿಡಿಯೋಗೆ ಒಂದು ಸ್ವಲ್ಪ ವಿಡಿಯೋ ನೋಡಿ ಮತ್ತೆ ಕಮೆಂಟ್ ಮಾಡಿಬಿಡಿ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಕವಿತಾ ಸಿಸ್ ಅಂತ SS ಲಾಗ್ಸ್ ಅವರು ಹೇಳ್ತಾ ಇದ್ದಾರೆ. ಲಾಂಗ್ ವಿಡಿಯೋ ಕಮೆಂಟ್ ಡನ್ ಅಂತ ಹೇಳ್ತಿದ್ದಾರೆ. SS ಲಾಗ್ಸ್ ಅವರು ಹೇಳ್ತಾ ಇದ್ದಾರೆ, ಲಾಂಗ್ ವಿಡಿಯೋಗೆ ಕಮೆಂಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ SS ಲಾಗ್ಸ್ ಅವರೇ, ಥ್ಯಾಂಕ್ ಯು. ಎಲ್ಲರಿಗೂ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು SS ಲಾಗ್ಸ್ ಅವರು ಅಂತ ಹೇಳ್ತಾ ಇದ್ದಾರೆ. ಕವಿತಾ ಸಿಸ್ ಮೂನ್ಲೈಟ್ ಮೇಘಲೋಕ ಕನ್ನಡ ಲಾಗ್ಸ್ ಬಂದರು. ವೆಲ್ಕಮ್ ಟು ಮೈ ಲೈವ್ ಸಿಸ್. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಿಸ್, ನಿಮ್ದು ಕಾಫಿ ಆಯ್ತಾ ಸಿಸ್? ಲೈಕ್ ಡನ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಘಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಅನ್ನಪೂರ್ಣಿ ಸದಾ ಪೂರ್ಣಿ ಪಾರ್ವತಿ ಪರಮೇಶ್ವರಿ, ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣಿ. ಹಾಯ್ ಮೂನ್ಲೈಟ್ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. SS ಲಾಗ್ಸ್ ಅವರು ಹೇಳ್ತಾ ಇದ್ದಾರೆ. ಮೂನ್ಲೈಟ್ ಸಿಸ್, ಮೇಘಲೋಕ ಕನ್ನಡ ವ್ಲಾಗ್ಸ್ ಅವರೇ ನಿಮಗೆ SS ಲಾಗ್ಸ್ ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ, ಅವರಿಗೆ ರಿಟರ್ನ್ ಮಾಡಿ. ಲಾಂಗ್ ವಿಡಿಯೋಗೆ ಕಮೆಂಟ್ ಡನ್ ಅಂತ ಹೇಳ್ತಾ ಇದ್ದಾರೆ. SS ಲಾಗ್ಸ್ ಅವರು ಲಾಂಗ್ ವಿಡಿಯೋಗೆ ಕಮೆಂಟ್ ಮಾಡಿದ್ದಾರಂತೆ, ನೋಡಿ ಅವರಿಗೆ ಮತ್ತೆ ರಿಟರ್ನ್ ಮಾಡಿ. ಶರಣುವೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ, ಶರಣು ಶಾಂಬಲ ಪ್ರೀತಿ ಪುತ್ರನೇ, ಶರಣು ಜನರಿಗೆ ಮಿತ್ರನೇ,
ಅಪ್ಪಟ ಕನ್ನಡತಿ ಪ್ಲೀಸ್ ರಿಟರ್ನ್ ಮಾಡಿ ಗಿಫ್ಟ್ ಮೈ ಸೈಡ್ ಡನ್ ಅಂತ ಹೇಳ್ತಾ ಇದ್ದಾರೆ ಮೂನ್ ಲೈಟ್ ಮೇಘಾಲೋಕ ಅವರು. ನೋಡಿ ಅಪ್ಪಟ ಕನ್ನಡತಿ ಅವರೇ, ನಿಮಗೆ ಮೂನ್ ಲೈಟ್ ಮೇಘಾಲೋಕ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ರಿಟರ್ನ್ ಮಾಡಿ. ಕಾಫಿ ಆಯ್ತಾ ಸಿಸ್ ಅಂತ ಕೇಳ್ತಾ ಇದ್ದೆ. ಆಯ್ತು ಸಿಸ್, ಕಾಫಿ ಆಯ್ತು ನಂದು. ಟಿಫಿನ್ ಏನು ಟಿಫಿನ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ನಮ್ದು ಇವತ್ತು ಬಟೋಟ ಪೋವ ಮಾಡಿದ್ದೇನೆ, ಪೋವ. ಸೂಪರ್ 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 ಅಂತ ಹೇಳ್ತಾರೆ ಎಸ್ ವ್ಲಾಗ್ಸ್ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕವಿತಾ ಕೋರ್ಗ್ ಚಾನಲ್ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಲಿಕ್ ಸಪೋರ್ಟಿಂಗ್ ಮೆಸೇಜಲ್ಲಿ ಇದ್ದಾರೆ ಎಸ್ ವ್ಲಾಗ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್ ಕವಿತಾ ಸಿಸ್ ಮತ್ತು ಎಸ್ ವ್ಲಾಗ್ಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮೂನ್ಲೈಟ್ ಅವರು ಎಸ್ ವ್ಲಾಗ್ಸ್ ಡನ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಮೂನ್ಲೈಟ್ ಅವರು ಹೇಳ್ತಾ ಇದ್ದಾರೆ ಎಸ್ ವ್ಲಾಗ್ಸ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ. ನೀವು ಅವರಿಗೆ ಕೊಡದಿದ್ರೆ ಅವರಿಗೆ ರಿಟರ್ನ್ ಮಾಡಿ. ಚಾನಲ್ಗೆ ಹೋಗಿ ವಿಡಿಯೋಗೆ ಕಮೆಂಟ್ ಮಾಡಿ, ಮತ್ತೆ ನಿಮಗೆ ಅವರು ರಿಟರ್ನ್ ಮಾಡ್ತಾರೆ. ಮಡಿಗೆ ನೀಡುವ ನಾ ಹೋದನು ಮಾತಾಡಲು ಅಂಜಿಕೆ ಮೂನ್ಲೈಟ್ ಬೇಗ ಅವರು ಸೂಪರ್ ಅಂತ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಸೂಪರ್ ಸಾಂಗ್ ಅಂತ ಹೇಳ್ತಾರೆ, ಸಾಂಗ್ ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸಂಧ್ಯಾ ಸಿಸ್ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಹೌದು ಸಿಸ್, ಕವಿತಾ ಸಿಸ್, ಸಂಧ್ಯಾ ಸಿಸ್ ಕಾಣೋದಿಲ್ಲ. ನನ್ನ 2 ಸಲ ಅವ್ರದ್ದು ಮೆಸೇಜ್ ಡಿಲೀಟ್ ಆಯಿತು ನನ್ನ ಕೈಯಿಂದ, ಹಾಗೆ ಸ್ವಲ್ಪ ಹೋದ್ರ ಅಂತ ಕಾಣ್ತದೆ ಅವರು. ನಂದು ಅದು ಅವರಿಗೆ ಇದು ಕೊಡುವಾಗ, ಬ್ಲೂ ಕೊಡುವಾಗ ಬೇರೆ ಯಾವುದೋ ಒತ್ತಿ ಹೋಯ್ತದು, ನನಗೆ ಬೇಜಾರಾಗ್ತದೆ. ಹೋದ್ರ ಅಂತ ಅವರು. ಸಂಧ್ಯಾ ಸಿಸ್ ಚೆನ್ನಾಗಿ ಆಡ್ತೀರಾ ಸಿಸ್. ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ಮೂನ್ಲೈಟ್ ಬೇಗ ಸಿಸ್, ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಸಿಸ್? ಇಲ್ಲದಿದ್ದರೆ ನನ್ನ ಚಾನೆಲ್ಗೆ ಹೋಗಿ ವಿಡಿಯೋಗೆ ಒಂದು ಕಮೆಂಟ್ ಮಾಡಿಬಿಡಿ, ನನಗೆ ಮತ್ತೆ ಕನೆಕ್ಟ್ ಆಗ್ತೇನೆ ಸಿಸ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ನನಗೆ ಕನೆಕ್ಟ್ ಆಗದಿದ್ದರೆ ಅವರು ಕನೆಕ್ಟ್ ಆಗಿ ನನ್ನ ಚಾನೆಲ್ಗೆ ಹೋಗಿ ಕಮೆಂಟ್ ಮಾಡಿ, ನಾನು ಮತ್ತೆ ನಿಮಗೆ ರಿಟರ್ನ್ ಮಾಡ್ತೇನೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೌದು ಸಿಸ್ ಆಗಿದ್ದೀನಿ ಕವಿತಾ ಸಿಸ್, ಹೌದು ಸಿಸ್ ಕವಿತಾ ಸಿಸ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮೇಘಾ ಸಿಸ್ ಅವರು. ತರಬಲ್ಲ ತಂಗಿ ತಂಬೂರಿ ಸ್ವರ ಬರಿದೆ ಬಾರಿಸದಿರು ತಂಬೂರಿ, ಸರಸ ಸಲ್ಲಾಪದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ. ಸಂಗೀತ ಸಿಸ್ ಆಗಿದ್ದೀನಿ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಮೇಘಾ ಸಿಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ, ಅವರ ಚಾನಲ್ಗೆ ಹೋಗಿ ವಿಡಿಯೋಗೊಂದು ಕಮೆಂಟ್ ಮಾಡಿ, ಗಿಫ್ಟ್ ಕೊಟ್ಟು ಬನ್ನಿ ಅವರಿಗೆ. ಕಂಗಲು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೂರಿದೆ. ಕಂಗಲು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಮೇಘಾಲೋಕ ಅವರು. ಮೇಘಾಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮೇಘಾಸಿಸ್ ನಿಮ್ದು ಲೈವ್ ಉಂಟಾ? ಎಷ್ಟು ಗಂಟೆಗೆ ನಿಮ್ದು ಲೈವ್? ಯಾರ್ದೆಲ್ಲ ಎಷ್ಟು ಗಂಟೆಗೆ ಲೈವ್ ಇದೆ ಅಂತ ಹೇಳಿ.
ಮುಗಿಲ ಬಾಣಗಳ ಗೋಲೆಯಲ್ಲಿ ಹೃದಯ ಇಡುವೆ ನಾನಿಡುವೆ ಓದುವೆಯ ಓ ಗೆಳೆಯ ಈ ಬೆಳ್ಳನೆ ಓಲೆಯ ಹೇಗೆ ನಾ ಓದಲು ಇದು ಓದು ಓಲೆಯಲ್ಲ ಬರೆದುಕೋ ನನ್ನ ಜೀವನಿನದೇ ಅಂದುಕೋ ನನ್ನ ಮನದ ಮನೆಗೆ ತಂದುಕೋ ಈ ಕಂಗಳ ಮುಂಬಾಗಿಲ ಮಾತೆರೆಯುವೆ ಬಂದು ನೀ ಸೇರಿಕೋ ಓ ಮೇಘವೇ ಮೇಘವೇ ಹೋಗಿ ಬಾ ಈ ಓಲೆಯ ಮನೆಗೆ ನೀಡುವ. ಮೂನ್ಲೈಟ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೆಗಾಸಿಸ್. ಒಂದು 500 ಸಬ್ ಆದಮೇಲೆ ಮಾಡ್ತೇನೆ. ಇಲ್ಲ ಸಿಸ್, ನಂದು 500 ಸಬ್ ಆದಮೇಲೆ ಮಾಡ್ತೇನೆ. ಓಕೆ ಸಿಸ್, ಓಕೆ ಬರಬೇಕು ಸಿಸ್. ಆಯ್ತು, ನೀವು ಟೈಮಿಂಗ್ಸ್ ಹೇಳಿ ಮತ್ತೆ ಬರ್ತೇನೆ. ಮೂನ್ಲೈಟ್ ಮೇಘ ಎಸ್ ಟ್ಯೂಷನ್ ಕಿಚನ್ ಅಲ್ಲಿ ಬಂದಿದ್ದಾರೆ. ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಕಿಚನ್ ಅವರೇ. ಕಿಚನ್ ಕಜಿನ್ ಕಿಚನ್ ಅಲ್ಲ, ಕಜಿನ ಕ್ಯೂಷನ್ ಎಂತ ನಿಮಗೆ ಗೊತ್ತಿಲ್ಲ. ಕಿಚನ್, ನಾನು ಎಸ್ ಕಿಚನ್ ಅಂತ ಹೇಳ್ತೇನೆ ಆಯ್ತಾ ನಿಮ್ಮನ್ನು. ನನಗೆ ಅಷ್ಟು ಇಂಗ್ಲೀಷ್ ಗೊತ್ತಾಗೋದಿಲ್ಲ, ಆದರೆ ಪರವಾಗಿಲ್ಲ, ಓದ್ತೀನಿ ಸ್ವಲ್ಪ. ವೆಲ್ಕಮ್ ಟು ಮೈ ಲೈವ್ ಎಸ್ ಕಿಚನ್ ಅವರೇ. ನೋಡಿ, ನಿಮಗೆ ಬ್ಲೂ ಕೊಟ್ಟಿದ್ದೇನೆ ನೋಡಿ. ಥ್ಯಾಂಕ್ ಯು. ಸಾಂಗ್ ಆಡ್ತಿದ್ದೀರಾ? ಹೀಗೆ ಸ್ವಲ್ಪ ಆಡುವುದು ಸಿಸ್. ಬೋರ್ ಆಗ್ತದಲ್ಲ, ಹಾಗೆ ಕೂತ್ಕೊಂಡು ಅದು ಅಭ್ಯಾಸ ಆಗಿದೆ. ಸ್ವಲ್ಪ ಹೀಗೆ ಹಾಡ್ತಾ ಇರುತ್ತೆ ಮನೆಯಲ್ಲಿರುವಾಗ. ನನ್ನ ವಿಡಿಯೋ ನೋಡಿ ಮೆಸೇಜ್ ಹಾಕಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಸ್ ಕಿಚನ್ ಅವರು ಹೇಳ್ತಾ ಇದ್ದಾರೆ, ನನ್ನ ವಿಡಿಯೋ ನೋಡಿ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ. ನೋಡಿ, ಎಸ್ ಕಿಚನ್ ಚಾನಲ್ಗೆ ಹೋಗಿ ಅವರ ವಿಡಿಯೋಗೆ ಕನೆಕ್ಟ್ ಆಗಿ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ, ಅವರು ನಿಮಗೆ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ. ಓಕೆ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಮೆಸೇಜ್ ಬಂದಿದ್ದಾರೆ. ಲೈಕ್ ಕೊಡದವರು ಲೈಕ್ ಕೊಡಿ ಲೈವಿಗೊಂದು. ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ಶ್ರುತಿಯಲ್ಲಿ ಹೂನಗೆ. ಈ ಸುಂದರ ಬೆಳದಿಂಗಳ ಈ ಕಂಪಿನ ಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಎಸ್ ಕಿಚನ್ ಅವರು ಹೇಳ್ತಾ ಇದ್ದಾರೆ, ಮೂನ್ ಲೈಟ್ ಸಪೋರ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮೆಗಾಸಿಸ್ ಇವರಿಗೆ ಸಪೋರ್ಟ್ ಮಾಡಿ, ಇವರ ಚಾನಲ್ಗೆ ಹೋಗಿ ವಿಡಿಯೋಗೊಂದು ಕಮೆಂಟ್ ಹಾಕಿಬಿಡಿ. ಹಾಗೆ ನೀವು ಕೂಡ ಅವರ ಚಾನಲ್ಗೆ ಹೋಗಿ ವಿಡಿಯೋಗೊಂದು ಕಮೆಂಟ್ ಮಾಡಿಬಿಡಿ. ಎಸ್ ಕಿಚನ್ ಅವರೇ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್ ಅಂತ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಕಾಫಿ ಆಯಿತಾ ನಿಮ್ಮದು ಕಿಚನ್ ಅವರೇ? ಇದೆ ಸಿಸ್, ನಾನು ಕನೆಕ್ಟ್ ಆಗಿದ್ದೀನಿ. ನೋಡಿ, ಮೇಘಾ ಸಿಸ್ ನಿಮಗೆ ಕನೆಕ್ಟ್ ಆಗಿದ್ದಾರೆ ಅಂತ ಎಸ್ ಕಿಚನ್ ಅವರೇ. ನೀವು ಅವರಿಗೆ ಕನೆಕ್ಟ್ ಆಗಿ ಅವರಿಗೆ ರಿಟರ್ನ್ ಮಾಡದಿದ್ದರೆ ರಿಟರ್ನ್ ಮಾಡಿ ನೀವು.
ಬಂದೆಯ ಬಾ ಸೂಪರ್ ವಾಯ್ಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸೂಪರ್ ವಾಯ್ಸ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬನ್ನಿಸಿರಿ, ಈರುಳಿಂದೆ ಬೆಳಕೊಂದು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಕುಕ್ಕದಿರು, ಏನೇ ಸಾಧನೆಗೂ ನೀ ಕುಕ್ಕದಿರು, ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಲೇ 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 ಗಾ, ಲೇ 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 ಗಾ, ಲೇ 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 ಗಾ, ಲೇ 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 ಗಾ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮೇಘಾ ಸಿಸ್ ಥ್ಯಾಂಕ್ ಯು. ಮೂನ್ ಲೈಟ್ ಆಗಿಲ್ಲ, ಮೆಸೇಜ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಮೂನ್ ಲೈಟ್ ಅವರೇ, ಮೆಸೇಜ್ ಹಾಕಲಿಲ್ಲಂತೆ ನೀವು. ಅದು ಒಮ್ಮೊಮ್ಮೆ ಮೆಸೇಜ್ ಹಾಕಿದ್ದು ಶೋ ಆಗೋದಿಲ್ಲ ಅಲ್ಲಿ. ಇನ್ನೊಮ್ಮೆ ಮೆಸೇಜ್ ಹಾಕಿ ಬನ್ನಿ, ಒಂದೆರಡು ವೀಡಿಯೋಗೆ ಹಾಕಿ ಬನ್ನಿ ಮೆಸೇಜ್, ಆಗ ಸ್ವಲ್ಪ ಇದಾಗ್ತದೆ. ನಂದು ಕೂಡ ಹಾಗೆ ಆಗ್ತಿತ್ತು. ಅವರು ಹೇಳ್ತಾರೆ ಮೆಸೇಜ್ ಬರಲಿಲ್ಲ ನಿಮ್ದು ಅಂತ ಹೇಳ್ತಾರೆ, ಹಾಗೆ ಕನೆಕ್ಟ್ ಆಗಲಿಲ್ಲ ಅಂತ ಹೇಳ್ತಾರೆ. ಓಕೆ ಸಿಸ್ ಬಾಯ್, ಕೆಲಸ ಇದೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಘಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟರೊಳಗೆ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮ ಲೈವ್ ಯಾವಾಗ ಅಂತ ಹೇಳಿ ಬರ್ತೇವೆ ನಾವು. ನಾನು ಅವರಿಗೆ ಡನ್ ಮಾಡಿದ್ದೀನಿ ನೋಡಿ. ಅವರು ಕಿಚನ್ ಅವರು ನಿಮಗೆ ಡನ್ ಮಾಡಿದಾರಂತೆ ಮೇಘಾ ಸಿಸ್. ನೀವು ನೋಡಿ ಮತ್ತೆ ಅವರ ಕಮೆಂಟನ್ನು ನೋಡಿ ಅವರಿಗೆ ರಿಟರ್ನ್ ಮಾಡಿ ಮತ್ತೆ. ಸಿಸ್ ಮಾಡಿದ್ದೀನಿ ಸಿಸ್ ನೋಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ನಿಮ್ಮ ಕಿಚನ್ ಅವರು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ನೋಡಿ ಅಂತೆ ನೀವು. ಡನ್ ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ರಿಟರ್ನ್ ಕೊಟ್ಟಿದ್ದಾರೆ ಅಂತೆ ಕಿಚನ್ ಅವರೇ, ಅವ್ರಿಗೆ ನಿಮಗೆ ರಿಟರ್ನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅದು ನೀವು ಒಮ್ಮೆ ಚೆಕ್ ಮಾಡಿ. ಒಮ್ಮೊಮ್ಮೆ ಲೇಟಾಗಿ ಅದು ಇದು ಶೋ ಆಗ್ತದೆ, ಇದು ನಾವು ಇದು ಮಾಡಿದ್ದು ಕೂಡ, ಗಿಫ್ಟ್ ಕೊಟ್ಟದ್ದು ಕೂಡ. ನೋಡಿ ಮತ್ತೆ ಮೆಸೇಜ್ ಮಾಡಿ, ಒಂದು ಚೆಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಮೇಘಾ ಸಿಸ್ ಹೇಳ್ತಾ ಇದ್ದಾರೆ ಚೆಕ್ ಮಾಡಿ ಅಂತೆ, ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮಾಡಿರ್ಬೋದು ಅವರು, ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಮಾಡಿರ್ಬೋದು, ಯಾಕೆಂದರೆ ಕೆಲವೊಂದು ಸಲ ನಾವು ಮೆಸೇಜ್ ಹಾಕ್ತೇವಲ್ಲ, ಕಮೆಂಟ್ ಆಗ್ತದೆ, ಅದು ಶೋ ಆಗೋದಿಲ್ಲ. ನಾವು ಅವರಿಗೆ ಗಿಫ್ಟ್ ಕೊಟ್ಟಿರ್ತೇವೆ. ನೀವು ಮತ್ತೆ ಚೆಕ್ ಮಾಡಿ, ಸ್ವಲ್ಪ ಔಷಧಿನಾದರೂ ಚೆಕ್ ಮಾಡಿ, ಆಗ ನಿಮಗೆ ಗೊತ್ತಾಗ್ತದೆ ಮಾಡಿದ್ದಾರೆ ಇಲ್ವಾ ಅಂತ. ಸಬ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ,
ಮೆಸೇಜ್ ಮಾಡಿ ಒಂದು ಕಮೆಂಟ್ ಹಾಕಿ ಬಿಡಿ ಮೇಘಾ ಸಿಸ್ನಿಗೊಂದು ಅವರ ಚಾನಲ್ಗೆ ಶಾರ್ಟ್ಗೆ ಅಂದರೆ ವಿಡಿಯೋಗೆ ಇದು ಕಮೆಂಟ್ ಶೋ ಆಗೋದು ಅಂದರೆ ಅವರ ಶಾರ್ಟಿಗೆ ಹೋಗಿ ಒಂದು ಕಮೆಂಟ್ ಹಾಕಿ ಬಿಡಿ ನೀವು ನೋಡಿ ಅಂತ ಆಗ್ತದೆ ಅಂತ. ಮೇಘಾ ಸಿಸ್ ಇದ್ದೀರಾ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ಒಂದು ಸಲ ಚಾನಲ್ ವಿಸಿಟ್ ಕೊಡಿ ಮೇಡಮ್, ಸ್ವಲ್ಪ ನೋಡಿ ಅಂತೆ. ಅವರು ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ, ನೋಡಿ ಡನ್ ಮಾಡಿದ್ದೀನಿ ನೋಡಿ ಅಂತ 3638 ಡನ್ ಮಾಡಿದ್ದಾರೆ ಅಂತೆ. ನೋಡಿ ಇವರು ಇಷ್ಟೊಂದು ಹೇಳ್ತಾ ಇದ್ದಾರೆ. ಮೇಘಲೋಕ ಅವರು ಕೊಟ್ಟಿದ್ದಾರೆ ಅಂತೆ, ಅವರು 3638 ಅಂದರೆ 638 ಡನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಕೊಟ್ಟಿರ್ಬೋದು, ನೋಡಿ ಅವರು ಹಾಗೆ ಹೇಳಿದ್ಮೇಲೆ ಕೊಟ್ಟಿರ್ಬೋದು. ಒಮ್ಮೊಮ್ಮೆ ಏನಾಗ್ತದೆ ಅಂದರೆ ಬೆಳಿಗ್ಗೆ ನಮ್ಮದು ಲೆಸ್ ಆಗ್ತದೆ. ಒಮ್ಮೊಮ್ಮೆ ನಾವು ಇವರು ಕೊಟ್ಟಿದ್ರು ಕೂಡ ನೀವು ನೋಡುವಾಗ ನೀವು ಬೆಳಿಗ್ಗೆ ಒಂದು 2 ಈಗ ನಂದು ಕೂಡ ತುಂಬ ಲೆಸ್ ಆಗ್ತದೆ, ಒಂದು 5 ಲೆಸ್ ಆಗ್ತದೆ, ಒಮ್ಮೊಮ್ಮೆ 15 ಲೆಸ್ ಆಗ್ತದೆ. ಅದು ಯಾಕೆಂತ ಗೊತ್ತಿಲ್ಲ, ಆಗ ಲೆಸ್ ಆಗಿರ್ಬಹುದು ಅಂತ ನನ್ನ ಅನಿಸಿಕೆ. ನಂದು ಬೆಳಿಗ್ಗೆ ಒಮ್ಮೊಮ್ಮೆ 8 ಗಂಟೆ ಆಗುವಾಗ 1 2 3 ಹೋಗ್ತದೆ. ಈಗ ನಾನು ಬೆಳಿಗ್ಗೆ 5ವರೆಗೆ ಇದ್ದೆ, ಆಗ ನಂದು 1 2 ಹೋಯ್ತು, 2 ಲೆಸ್ ಆಗಿದೆ. ಇನ್ನೆಷ್ಟು ಲೆಸ್ ಆಗ್ತದೆ ಅಂತ ಗೊತ್ತಿಲ್ಲ, ಅದು ಯಾಕೆ ಹಾಗೆ ಆಗ್ತದೆ ಅಂತ ಗೊತ್ತಾಗುದಿಲ್ಲ ನನಗೆ. ನೋಡಿ ಹೈಡಲ್ಲಿ ಇರಬೇಡಿ, ಬಂದು ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ನೋಡಿ ಎಸ್ ಕಿಚನ್ ಅವರೇ, ನೋಡಿ ಇವರು ಮೇಘಾ ಸಿಸ್ 3 ವಿಡಿಯೋಗೆ ಮೆಸೇಜ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನೋಡಿ ಚೆಕ್ ಮಾಡಿ, ನೀವು ಮೆಸೇಜ್ ಚೆಕ್ ಮಾಡಿ, ಒಮ್ಮೆ ಮೆಸೇಜ್ ಚೆಕ್ ಮಾಡಿ. 3 ವಿಡಿಯೋಗೆ ಮೆಸೇಜ್ ಆಗಿದ್ದೇನೆ ಅಂತ ಹೇಳಿದ್ದಾರೆ. ಒಂದರಲ್ಲಿ ಆದರೂ ಶೋ ಆಗಬೇಕಲ್ಲ, 3 ವಿಡಿಯೋದಲ್ಲಿ ಅವರು ಹಾಕಿದ್ದು. ನೀವು ನೋಡಿ ಚೆಕ್ ಮಾಡಿ ಹೇಳಿ, ಮತ್ತೆ ಹೇಳಿ ಚೆಕ್ ಮಾಡಿ. ಯಾವ ವಿಡಿಯೋ ಮೆಸೇಜ್ ಮಾಡಿದ್ದೀರಾ? ಎಸ್ ಕಿಚನ್ 3639 ಆಗಬೇಕಂತ ಹೇಳ್ತಾ ಇದ್ದಾರೆ. ಯಾವ ವಿಡಿಯೋಗೆ ಮೆಸೇಜ್ ಮಾಡಿದ್ದಾರೆ ಅವ್ರಿಗೆ ನೆನಪಿರ್ತದಿರುವ ಯಾರಿಗೆ? ನೋಡಿ ಯಾವ ವಿಡಿಯೋಗೆ ಮೆಸೇಜ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. 3 ವಿಡಿಯೋಗೆ ಮೆಸೇಜ್ ಮಾಡಿದ್ದಾರೆ ಅಂತೆ ಎಸ್ ಕಿಚನ್ ಅವರೇ. ನೋಡಿ ನೀವು ಸ್ವಲ್ಪ ನೋಡಿ ಯಾವ ವಿಡಿಯೋ ಅಂತ. 3639 ಆಗಬೇಕು. ಒಮ್ಮೊಮ್ಮೆ ಲೇಟ್ ಶೋ ಆಗ್ತದೆ, ಇದು ನಾವು ಗಿಫ್ಟ್ ಕೊಟ್ಟದ್ದು. ನೋಡಿ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ನೋಡಿ. ಓಕೆ ಅಂತ ಹೇಳ್ತಾ ಇದ್ದಾರೆ, ಈಗ ಓಕೆ ಅಂತ ಹೇಳ್ತಾ ಇದ್ದಾರೆ. ಸಾಂಬಾರ್ ಸೂಪರ್ಗೆ ಸಾಂಬಾರ್ ನೋಡಿ, ಸಾಂಬಾರ್ಗೆ ಹಾಕಿದ್ದಾರೆ ಅಂತೆ ಕಮೆಂಟ್. ನೋಡಿ ಅಂತೆ ಎಸ್ ಕಿಚನ್ ಅವರೇ. ನೋಡಿ ಅವರು ಸಾಂಬಾರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಂಬಾರ್ದು ಇದಕ್ಕೆ ಕಮೆಂಟ್ ಮಾಡಿರ್ಬೋದು. ನೋಡಿ ಲೆಗ್ ಪೀಸ್ಗೆ ಹಾಕಿದ್ದಾರೆ ಅಂತೆ. ನೋಡಿ ಅದು ನೀವು ಲೆಗ್ ಪೀಸ್ ಯಾವುದು ರೆಸಿಪೀಸ್ ಸಪೋರ್ಟಲ್ಲಿ ಇದ್ದೀರಾ ಮ್ಯಾಮ್? ನೀವು ಸಪೋರ್ಟಿಂಗ್ ಮೆಸೇಜ್ ಇದು. ಲೆಗ್ ಪೀಸ್ ಮತ್ತು ರೆಸಿಪೀಸ್ ಅಲ್ಲ, ಅವರ ವಿಡಿಯೋದ ಇದು. ಥ್ಯಾಂಕ್ ಯು ಸೋ ಮಚ್ ಮೇಘಲೋಕ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಮ್ಮೊಮ್ಮೆ ನಾವು ಕಮೆಂಟ್ ಹಾಕಿದ್ದು ಕೂಡ ಶೋ ಆಗೋದಿಲ್ಲ, ಮತ್ತು ನಾವು ಗಿಫ್ಟ್ ಕೊಟ್ಟದ್ದು ಕೂಡ ಶೋ ಆಗೋದಿಲ್ಲ, ಹಾಗೆ ಆಗ್ತದೆ. ಮತ್ತು ಅಲ್ಲಿ ಹೋಗಿ ಅದು ಬೆಲ್ ಬಟನ್ ಅಲ್ಲ, ಅದನ್ನು ಒತ್ತಿ ಆಲ್ ಅಂತ ಕೊಟ್ಟುಬಿಡಿ. ಅಲ್ಲಿ ಅದು ಪರ್ಸನಲೈಸ್ ಅಂತ ಬರ್ತದೆ, ಅದಕ್ಕಿಂತ ಅದರಲ್ಲಿ ಆಲಿಗೆ ಟಿಕ್ ಹಾಕಿಬಿಡಿ. ಆಗ ನಮಗೆ ಅವರು ಯಾವುದೆಲ್ಲ ವೀಡಿಯೋ ಹಾಕ್ತಾರೆ, ಆಗ ನಮಗೆಲ್ಲ ಇದಾಗ್ತದೆ, ಹಾಗೆ ಲೆಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಹಾಗೆ ಕೊಟ್ಟರೆ ಬೆಲ್ ಬಟನ್ ಒತ್ತಿದರೆ ಆಲ್ ಅಂತ ಕೊಟ್ಟರೆ ಲೆಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ನನಗೆ ಒಮ್ಮೊಮ್ಮೆ ನೆನಪೇ ಆಗೋದಿಲ್ಲ ಬೆಲ್ ಬಟನ್ ಒತ್ತಲಿಕ್ಕೆ. ನಾನು ಇದು ಗಿಫ್ಟ್ ಕೊಟ್ಟು ಬರ್ತೇನೆ, ಆದರೆ ಬೆಲ್ ಬಟನ್ ಒತ್ತಲಿಕ್ಕೆ ನೆನಪಾಗೋದು. ಬೆಲ್ ಬಟನ್ ಒತ್ತಿ ಅಲ್ಲಿ ಬರ್ತದೆ ಆಲ್ ಪರ್ಸನೈಡ್ ಅನ್ಸಬ್ಸ್ಕ್ರೈಬ್ ಅದೆಲ್ಲ ಬರ್ತದೆ. ಅಲ್ಲಿ ಆಲ್ ಅಂತ ಒತ್ತಿ, ಆಗ ನಮಗೆ ಅವರು ಯಾವುದೆಲ್ಲ ವೀಡಿಯೋ ಹಾಕ್ತಾರೆ, ಲೈವ್ಗೆ ಬರ್ತಾರೆ, ಆಗ ನಮಗೆಲ್ಲ ನೋಟಿಫಿಕೇಷನ್ ಬರ್ತದೆ. ಸಿಸ್ ಚೆಕ್ ಮಾಡಿ ಸಿಸ್, ಬಂದಿಲ್ಲ ಅಂದರೆ ಮೆಸೇಜ್ ಮಾಡಿ, ಮತ್ತೆ ಮಾಡ್ತೀನಿ. ಹೌದೌದು ನೋಡಿ ಎಸ್ ಕಿಚನ್ ಅವರೇ, ನೋಡಿ ಇವರು ಹೇಳ್ತಾ ಇದ್ದಾರೆ ಮೂನ್ಲೈಟ್ ಅವರು, ಚೆಕ್ ಮಾಡಿ ಬಂದಿಲ್ಲ ಅಂದರೆ ಮೆಸೇಜ್ ಮಾಡಿ, ಮತ್ತೆ ಮಾಡ್ತೀನಿ ಅಂದರೆ ಮತ್ತೆ ಅವರು ಅನ್ಸಬ್ ಆಗಿ ನಿಮಗೆ ಸಬ್ ಮಾಡ್ತಾರೆ. ಹಾಗೆ ಸಾರಿ, ಮತ್ತೆ ಗಿಫ್ಟ್ ತೆಗೆದು ಇನ್ನು ಗಿಫ್ಟ್ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅವರು, ಆಗ ನಿಮಗೆ ಗೊತ್ತಾಗ್ತದೆ. ಓಕೆ ಬಾಯ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಮೇಘಾ ಸಿಸ್ ಅವರು, ನೀವು ಇಷ್ಟು ಹೊತ್ತು ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
जीना यहाँ मरना यहाँ, इसके सिवा जाना कहाँ। जीना यहाँ मरना यहाँ, इसके सिवा जाना कहाँ। ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ನೋಡಿ, ಹೈಡಲ್ಲಿ ಇಡಬೇಡಿ, ಲೈವ್ಗೆ ಬಂದವರು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಓ ಬೆಣ್ಣಂ ಬೆಳಗ್ಗೆ ದಾರಿ ಬಿಡು, ಓ ಬೀಸೋ ಗಾಳಿಯ ದಾರಿ ಬಿಡು, ಗಿಡ ಮರದ ತುಂಬ ಅವಿತವಿತು ಕುಳಿತ ಹಾಲಕ್ಕಿಗೆ ದಾರಿ ಬಿಡು. ಮೂಲ್ನೈಟ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಈಗ ಬಂತ ಎಸ್ ಕಿಚನ್ ಅವರೇ, ಮೂಲ್ನೈಟ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವ್ರು ಹೋಗಿ ಆಯಿತು, ಮೆಗಾಸಿಸ್ ಹೋಗಿ ಆಯಿತು. ನೋಡಿ, ಮೂರು ವೀಡಿಯೋಕ್ಕೆ ಕಮೆಂಟ್ ಮಾಡಿದ್ದಾರೆ ಅಂತೆ. ಮತ್ತು ನೀವು ಆಗದಿದ್ದರೆ ಮತ್ತೆ ಹೇಳಿ ಅಂತ ಹೇಳಿದರು. ಅವರು ಮಾಡಿದ್ದನ್ನು ತೆಗೆದು ಪುನಃ ಮಾಡ್ತಾರೆ. ಹಾಗೆ ನೀವು ಹಾಗೆ ಆದರೆ ಕಷ್ಟ ಆಗಿತ್ತು. ಒಮ್ಮೊಮ್ಮೆ ಲೇಟ್ ಶೋ ಆಗ್ತದೆ, ಮತ್ತು ಒಮ್ಮೊಮ್ಮೆ ಕಮೆಂಟ್ ಹಾಕಿದರೂ ಕೂಡ ಶೋ ಆಗೋದಿಲ್ಲ. ಎಂಥ ಪ್ರಾಬ್ಲಮ್ ಅಂತ ನನಗೆ ಗೊತ್ತು. ನಂದು ಕೂಡ ಹಾಗೆ ಆಗಿದೆ. ಎಷ್ಟು ಜನಕ್ಕೆ ನಾನು ಇದು ಮಾಡ್ತೇನೆ, ಕಮೆಂಟ್ ಹಾಕಿ ಬರ್ತೇನೆ. ಅದಕ್ಕೆ ನಾನೀಗ ಒಂದು ವಿಡಿಯೋ 1-2-3 ಶಾರ್ಟಿಗೆ ಕಮೆಂಟ್ ಹಾಕಿ ಬರುತ್ತೆ. ಯಾವುದಾದ್ರೂ ಒಂದರಲ್ಲಿ ಆದರೂ ಶೋ ಆಗ್ತದಲ್ಲ ಕಮೆಂಟ್, ನಾವು ಮಾಡಿದ್ರೆ ಗೊತ್ತಾಗ್ತದಲ್ಲ. ಹಾಗೆ ಎಂತ ತಿಂಡಿ ಮಾಡಿದ್ದೀರಾ ಎಸ್ ಕಿಚನ್ ಅವರೇ? ನಾನು ನಿಮಗೆ ನಿನ್ನೆ ಕನೆಕ್ಟ್ ಆಗಿದ್ದೇನಲ್ಲ, ನಿನ್ನೆ ಮೊನ್ನೆ ಯಾವುದೋ ಒಂದು ಲೈವಲ್ಲಿ ಕನೆಕ್ಟ್ ಆಗಿದ್ದೇವಲ್ಲ ನಾವು. ಭಜ ಗೋವಿಂದಂ ಸಬ್ಬಾಗಿ ಆಲ್ ಕ್ಲಿಕ್ ಮಾಡಿ. ಹೌದೌದು, ಮೂನ್ಲೈಟ್ ಸಬ್ಬಾಗಿ ಆಲ್ ಕ್ಲಿಕ್ ಕೊಡಬೇಕು. ಹೌದೌದು, ಆಗ ನಮಗೆ ಸ್ವಲ್ಪ ಇದಕ್ಕೆ ಇಲ್ಲದಿದ್ದರೆ ಅದು ಗೊತ್ತಾಗೋದಿಲ್ಲ. ಇನ್ನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ, ನೋಡುವ. ಮತ್ತೆ ಇನ್ನು ಯಾವುದಾದ್ರೂ ಬೇರೆ ಲೈವಲ್ಲಿ ಸಿಗ್ತಾರಲ್ಲ ಅವರು, ಆಗ ಮಾಡಲಿಲ್ಲದಿದ್ರೆ ಮಾಡ್ತಾರೆ, ಪುನಃ ನಿಮ್ಮ ಚಾನಲ್ಗೆ ಹೋಗ್ತಾರೆ, ನೋಡ್ತಾರೆ. ಮಾಡಲಿಲ್ಲದಿದ್ರೆ ಅಲ್ಲಿ ಆಗ್ತಾರೆ ಸಬ್ ಆಯಿತಾ. ಅವ್ರು ಹೇಳಿದರು ನೀವು ಇಲ್ಲದಿದ್ದರೆ ಹೇಳಿ ಅಂತೇಳಿ. ನೀವು ಇನ್ನೊಂದು ಮೆಸೇಜ್ ಕಮೆಂಟ್ ಹಾಕಿಬಿಡಿ ಅವರಿಗೆ, ಆಗಿಲ್ಲ ಅಂತ, ಅವರ ಚಾನಲ್ಗೆ ಹೋಗಿ. ಆಗ ಅವರಿಗೆ ಗೊತ್ತಾಗ್ತದಲ್ಲ, ಆಗ ನಿಮ್ಮದು ಇದು ಕಮೆಂಟನ್ನು ಕ್ಲಿಕ್ ಮಾಡಿದರೆ ಆಗ ಗೊತ್ತಾಗ್ತದೆ ಅವರಿಗೆ. ನಾನಾಗಿ ಯಾರಾದರೂ ಕೊಟ್ಟರೆ ಕೊಡ್ತಾರೆ, ಮತ್ತೆ ಇಲ್ಲದಿದ್ದರೆ ಇನ್ನೊಂದು ಯಾವುದಾದ್ರೂ ಲೈವಲ್ಲಿ ಸಿಗ್ತಾರೆ, ಆಗ ನಮಗೆ ಕನೆಕ್ಟ್ ಆಗ್ತಾರೆ. ಹಾಗೆ ಅಂದರೆ ಇದು ನಮ್ಮದು ಯೂಟ್ಯೂಬದ್ದು ಲಾಂಗ್ ಜರ್ನಿ ಅಲ್ಲ. ಹಾಗೆ ಎಲ್ಲಿಯಾದರೂ ಒಂದು ಕಡೆ ಸಿಗ್ತಾರೆ ಲೈವಲ್ಲಿ. ಹಾಗೆ ಒಳ್ಳೆಯದು ಆಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸ ಸಾತಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ.
ನೋಡಿ, ಐಡಿಯಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. जंगल में बोले कोयल ಸಾವಿರ ಕನಸಿನ ಸುಂದರ ಪದಗಳ ಹಾಡುವ ಸಮಯವಿದು. ಸಮಯವಿದು. ನಾಳೆ ನಮದು ಎಂಬುದೇ ಕಾಲ ಹಾಕೋ ರೇಡಿಯೋ, ಕೈಯ ಹಿಡಿಯೋ ಪ್ರೀತಿಯೇ ನಮ್ಮ ಆನಂದಾಡಿಯೋ. ಒಲವೇ ಜಗದ ಬೆಳ್ಳಿಯ ಹಬ್ಬ, ಸವಿದ ಕನಸಿನ ಸುಂದರ ಪದಗಳ ಹಾಡುವ ಸಮಯವಿದು. ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ, ಹೈಡಲ್ಲಿ ಇರಬೇಡಿ. ಜನ್ಮೋಗೆ ಬತ್ತಿ ಬೊಕ್ಕ ಉಲ್ಲ ನಮ್ಮ ನಾಲ್ಕು ದಿನ, ಆತ ದಿನ ನೆನೆಯೋಡಮ್ಮ ಭ್ರಮರಾಂಬಿನೇ. ಆತ ದಿನ ನೆನೆಯೋಡಮ್ಮ ಭ್ರಮರಾಂಬಿನೇ. ಬನ್ನಾಗಾಲ ಕನಿಯರೆಜ್ಜಿ, ಪೋನಾಗಾಲ ಕೊನೆಯರೆಜ್ಜಿ, ಆಡಲಾತ ದಿನಟು ಕಾಸು ಹೊರಪ ಭೂಮಿಗೆ. ನೈಕಿ ನೆಲ ಶಾಶ್ವತ ಧರ್ಮ ಕರ್ಮ.